ಮಂಗಳೂರು ನಗರ ವ್ಯಾಪ್ತಿಯಲ್ಲಿ 6.24% ಮಾತ್ರ ಉಳಿದಿರುವ ಹಸಿರು ಮರಗಿಡಗಳು 2040ರ ವೇಳೆಗೆ ಈ ಪ್ರಮಾಣವನ್ನು 30ಕ್ಕೆ ವಿಸ್ತರಿಸುವ ಗುರಿ. ಸುಸ್ಥಿರ ನಾಳೆಗಳಿಗಾಗಿ ಮರ ನೆಡು ದತ್ತು ಪಡೆ ಧ್ಯೇಯ ವಾಕ್ಯದೊಂದಿಗೆ ಹೊಸ ಯೋಜನೆ ಆರಂಭ. ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದ ಹಲವೆಡೆ ಮರಗಳ ಮಾರಣ ಹೋಮವಾಗ್ತಾ ಇತ್ತು. ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಪ್ರಮಾಣ ಕೂಡ ನಿಧಾನವಾಗಿ ಏರಿಕೆಯಾಗ್ತಾ ಇದೆ. ಇದು ಆತಂಕಕಾರಿ ಸಂಗತಿಯಾಗಿರುವುದರಿಂದ ಗಿಡಗಳ ನೆಡುವ ಕಾರ್ಯ ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಸಾಲಿನ ಮುಂಗಾರಿನಲ್ಲಿ 30,000 ಗಿಡ ನೆಟ್ಟು ಪೋಷಿಸುವ ಅಮರ ನಗರ ಹಸಿರೀಕರಣ ಯೋಜನೆಗೆ ಮಂಗಳೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಚಾಲನೆಯನ್ನ ನೀಡಲಾಗಿದೆ. ಜಿಲ್ಲಾಡಳಿತ, ಮಂಗಳೂರು ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್, ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಸಿಐಎಎಲ್ ಸಹಭಾಗಿತ್ವದಲ್ಲಿ ಸುಸ್ಥಿರ ನಾಳೆಗಳಿಗಾಗಿ ಮರ ನೆಡು ದತ್ತು ಪಡೆ ಧ್ಯೇಯ ವಾಕ್ಯದೊಂದಿಗೆ ಯೋಜನೆಯನ್ನು ಆರಂಭಿಸಲಾಗಿದೆ. ಅಭಿಯಾನದಡಿ ವಾರ್ಡ್ಗೆ 500ರಂತೆ ಸುಮಾರು 30,000 ಗಿಡಗಳನ್ನು ನೆಡುವ ಜೊತೆಗೆ 50,000ದಿಂದ 1,00,000ದವರೆಗೆ ಮ್ಯಾಂಗ್ರೋವ್ಸ್ಗಳನ್ನು ನೆಡುವ ಬಗ್ಗೆಯೂ ಕ್ರಮ ವಹಿಸಲಾಗಿದೆ. ಗುರುತಿಸಲಾದ ಮರಗಳಿಗೆ ಜಿಯೋ ಟ್ಯಾಗಿಂಗ್ ಜೊತೆಗೆ ಮೇಲ್ವಿಚಾರಣೆಯೂ ಕೂಡ ನಡೆಯಲಿಕ್ಕಿದೆ. ಅಮರ ಅಭಿಯಾನದಡಿ ಮರಗಳ ದತ್ತು ಪಡೆಯುವ ಅಧಿಕೃತ ಅಪ್ಲಿಕೇಶನ್ಗೂ ಕೂಡ ಚಾಲನೆಯನ್ನ ನೀಡಲಾಗಿದೆ. ಏಪ್ರಿಲ್ 30ರಿಂದ ವಾರ್ಡ್ಗಳ ದತ್ತು ಪ್ರಕ್ರಿಯೆ, ಜೂನ್ 5ರಂದು ವಿಶ್ವ ಪರಿಸರ ದಿನದಂದು ಗಿಡ ವಿತರಣೆ ಮತ್ತು ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗುವುದು. ಆಗಸ್ಟ್ 15ರಂದು ಒಟ್ಟು ಕಾರ್ಯಕ್ರಮದ ಸಮಗ್ರ ವರದಿಯನ್ನ ಸಲ್ಲಿಸುವ ಕಾರ್ಯ ಕೂಡ ನಡೆಯಲಿಕ್ಕಿದೆ. ಇನ್ನು ಪ್ರಸ್ತಾವಿಕ ಯೋಜನೆಯನ್ನ ಈಗ ಮಂಗಳೂರು ಒನ್ ಅಪ್ಲಿಕೇಶನ್ಗೆ ಸಂಯೋಜಿಸಲಾಗಿದೆ. ಇವು ನಾಗರಿಕರಿಗೆ ಅಸ್ತಿತ್ವದಲ್ಲಿರುವ ಮರಗಳನ್ನು ದತ್ತು ಪಡೆಯಲು, ಅವುಗಳ ಬೆಳವಣಿಗೆಯ ಮೇಲ್ವಿಚಾರಣೆ ನಡೆಸಲು ಮತ್ತು ನಂತರ ಛಾಯಾಚಿತ್ರಗಳನ್ನು ಅಪ್ಲೋಡ್ ಮಾಡುವುದು ಮತ್ತು ನೆಟ್ಟ ಹೊಸ ಮರಗಳನ್ನು ಪರಿಶೀಲಿಸಲು ನೆರವಾಗಲಿದೆ. ಯೋಜನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ನಗರ ವ್ಯಾಪ್ತಿಯಲ್ಲಿ 2023ರಲ್ಲಿ ನಡೆಸಿದ ಸಮೀಕ್ಷೆ ಪ್ರಕಾರ 6.24% ಮಾತ್ರ ಹಸಿರು ಮರಗಿಡಗಳು ಉಳಿದಿತ್ತು. 2040ರ ವೇಳೆಗೆ ಈ ಪ್ರಮಾಣವನ್ನು 30ಕ್ಕೆ ವಿಸ್ತರಿಸುವುದು ನಮ್ಮ ಗುರಿ ಎಂದು ತಿಳಿಸಿದ್ದಾರೆ. ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್, ಜಿಲ್ಲಾಡಳಿತ ಮತ್ತು CFAL ಸಂಸ್ಥೆ ಮತ್ತು ಇನ್ನಿತರ ಸಾಕಷ್ಟು ಆರ್ಗನೈಸೇಷನ್ಸ್ ಎಲ್ಲರೂ ಕೈ ಜೋಡಿಸ್ಕೊಂಡು ಈ ಒಂದು ಅಮರ ಅನ್ನುವಂಥ ಇನಿಷಿಯೇಟಿವನ್ನು ಪ್ರಾರಂಭ ಮಾಡಿಸಿದ್ದೇವೆ. ಈ ಇನಿಷಿಯೇಟಿವ್ ಏನಂತ ಹೇಳಿದರೆ, ಈಗಾಗಲೇ ಆಗಿರುವಂಥ ಟ್ರೀ ಸರ್ವೆಯಲ್ಲಿ ಪಬ್ಲಿಕ್ ರೋಡ್ಸಲ್ಲಿ ಎಷ್ಟು ಮರಗಳು ಅವೈಲಬಲ್ ಇದೆ, ಪ್ರತಿಯೊಂದು ಮರವನ್ನು ಪ್ರೊಫೆಸರ್ ಸ್ಮಿತಾ ಹೆಗ್ಡೆ ಅನ್ನುವಂಥವರು ಅದನ್ನು ಮ್ಯಾಪ್ ಮಾಡಿಸಿರುವಂಥ ಇನಿಷಿಯೇಟಿವನ್ನು ಮಾಡಿದ್ದಾರೆ. ಈಗ ಅದ್ರ ಪ್ರಕಾರ ಒಂದು 6% ಟ್ರೀ ಕವರೇಜ್ ಏನಿದೆ ಅದನ್ನು ನಾವು 2040 ಒಳಗಡೆ 30% ಟ್ರೀ ಕವರೇಜ್ ಮಾಡಬೇಕು ಅನ್ನುವಂಥ ಉನ್ನತ ಗುರಿಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ಫಾರೆಸ್ಟ್ ಇರ್ಬೋದು, ಟೆರಿಟೋರಿಯಲ್ ಫಾರೆಸ್ಟ್ ಇರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸರ್ಕಾರ ವತಿಯಿಂದ ನಾವೆಲ್ಲರೂ ಕೈ ಜೋಡಿಸಿದರೆ ಸಿಟಿಯಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆ, ಎಲ್ಲ ಆರ್ಗನೈಸೇಷನ್ಸು ಇದರ ಜೊತೆ ಕೈ ಜೋಡಿಸ್ಕೋಬೇಕು. ಇದರಲ್ಲಿ 2 ಅಂಗವಾಗಿ ಇದನ್ನು ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಾಗಿ ಈಗಾಗಲೇ ಸರ್ವೆ ಆಗಿರುವಂಥ ಈ 19,000 ಮರಗಳು ಏನಿದ್ದಾವೆ ಅದನ್ನು ಅಡಾಪ್ಟ್ ಮಾಡಲಿಕ್ಕೆ ಒಂದು ಆ್ಯಪನ್ನು ಈಗ ಲಾಂಚ್ ಮಾಡಿದ್ದೇವೆ. ಈ ಆ್ಯಪ್ ನಮ್ಮ ಒನ್ ಟಚ್ ಮ್ಯಾಂಗ್ಳೂರ್ ಆ್ಯಪಲ್ಲಿ ಅದರ ಭಾಗವಾಗಿ ಅಮರ ಅನ್ನುವಂಥ ಈ ವ್ಯವಸ್ಥೆ ಕೂಡ ಸಿಗುತ್ತೆ. ನೀವು ಅದಲ್ಲಿ ಹೋಗ್ಬಿಟ್ಟು ನಿಮಗೆ ಇಷ್ಟವಾದ ಒಂದು ಲೊಕೇಶನಲ್ಲಿ ಇರುವಂಥ ಒಂದು ಮರವನ್ನು ನೀವು ಅಡಾಪ್ಟ್ ಮಾಡ್ಕೋಬೋದು. ಅಡಾಪ್ಟ್ ಮಾಡುವಾಗ ಅದರದ್ದು ನಿಮ್ಮ ಹೆಸರು ಪ್ಲಸ್ ನಿಮ್ಮ ಇದಕ್ಕೆ ಅದು ಜೋಡಿಸ್ಕೊಳ್ಳಲಾಗುವುದು. ಅದರ ಜೊತೆ ನೀವು ಫೋಟೋವನ್ನು ತೆಗೆದು ಹಾಕ್ಕೋಬೋದು. ಇದು ಫಸ್ಟ್ ಟೈಮ್ ಅದ್ರ ಮಾಡೋದ್ರ ಮುಖಾಂತರ ಯು ಆರ್ ಗೆಟಿಂಗ್ ಅಸೋಸಿಯೇಟೆಡ್ ವಿತ್ ದಟ್ ಟ್ರೀ. ಸೊ ನೆಕ್ಸ್ಟ್ ಅದನ್ನು ಟ್ರೀ ಸರ್ವೆಯನ್ನು ಮಾಡಲಿಕ್ಕೆ, ಅದರದ್ದು ಹೆಲ್ತನ್ನು ನೋಡಲಿಕ್ಕೆ, ಅದನ್ನು ಪೋಷಣೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ರೀತಿಯಲ್ಲೂ ಈ ಆ್ಯಪ್ ಮುಖಾಂತರ ನಾವು ನಿಮ್ಮೆಲ್ಲರ ಜೊತೆ ಕೈ ಜೋಡಿಸ್ಕೊಳ್ಳಿಕ್ಕೆ ಅದು ಅನುವು ಮಾಡಿಕೊಡುತ್ತೆ. ನೆಕ್ಸ್ಟ್ ಸ್ಟೆಪ್ ಆಗಿ ಇನ್ನೂ ಹೆಚ್ಚು ಮರಗಳನ್ನು ನಡೆಸಲಿಕ್ಕೆ ಏನೇನು ಲೊಕೇಶನ್ಸ್ ಸಿಗಬಹುದು ಅದನ್ನು ಅವರು ಈ ಆ್ಯಪಲ್ಲೇ ನಾವು ಅದನ್ನು ಕೂಡ ರಿಲೀಸ್ ಮಾಡ್ತೀವಿ. ಮಂಗಳೂರನ್ನು ಸಿಂಗಾಪುರ ಮಾಡಲಾಗುವುದು ಎಂದು ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಸಿಂಗಾಪುರದ ಭೂಪ್ರದೇಶವು 51% ಮರಗಳನ್ನು ಹೊಂದಿದೆ.
ಹಾಗಾಗಿ ಮಂಗಳೂರಿನಲ್ಲೂ 51% ಪ್ರದೇಶವನ್ನ ಹಸಿರೀಕರಣ ಮಾಡಬೇಕಿದೆ ಎಂದು ಪರಿಸರ ಪ್ರೇಮಿ ಜೀತ್ ಮೇಲನ್ ತಿಳಿಸಿದ್ದಾರೆ. ಇದರದ್ದು ಮೇನ್ ಉದ್ದೇಶ ಏನಂದರೆ ಬೈ 2040 ನಾವು ಇದನ್ನೊಂದು 30%ಗೆ ತರುವಂಥದ್ದು. ಯಾಕಂದರೆ ಈಗ ನಿಮಗೆ ಸ್ಮಿತಾ ಹೆಗ್ಡೆ ಅವರ ರಿಪೋರ್ಟ್ ಪ್ರಕಾರ 6.24% ಮಾತ್ರ ಇದೆ. ಸೊ ದ್ಯಾಟ್ ಈಸ್ ಅಲಾರ್ಮಿಂಗ್. ನಾವು ಮಂಗಳೂರನ್ನು ಸಿಂಗಾಪುರ್ ಮಾಡ್ತೇವೆ ಅಂತ ಹೇಳ್ತೇವೆ. ಸಿಂಗಾಪುರಲ್ಲಿ 51% ಗ್ರೀನ್ ಕವರ್ ಇದೆ. ಸೊ ಹಾಗಾದರೆ ಮಂಗಳೂರಲ್ಲಿ ಕೂಡ ಸಿಂಗಾಪುರ್ ಮಾಡೋದಾದರೆ 51% ಗ್ರೀನ್ ಕವರ್ ಮಾಡಲಿ ಮತ್ತು ಸಿಂಗಾಪುರ್ ಮಾಡಲಿ. ಸೊ ನಮಗೆ ಯಾವ ಡೆವಲಪ್ಮೆಂಟ್ಗೂ ಇದು ಯಾಕೆ ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ಡೆವಲಪ್ಮೆಂಟ್, ಬಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ನಾವು ಮೊದಲಿಂದನೂ ಕೇಳ್ತಾ ಇದ್ದೇವೆ. ಸೊ ಈಗಾಗಲೇ ಈ ಸಮ್ಮರ್ ತುಂಬ ಕಠಿಣವಾಗಿದೆ. ಸೊ ಇನ್ನಾದರೂ ಕೂಡ ನಾವು ಎಚ್ಚರ ಆಗಲಿಲ್ಲ ಆದರೆ ತುಂಬ ಕಷ್ಟ ಉಂಟು ನಮ್ಮ ಫ್ಯೂಚರಿಗೆ. ಗಿಡ ಮರಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಯೋಜನೆ ಕೈಗೆತ್ತಿಕೊಂಡಿರುವುದು ಒಳ್ಳೆಯ ವಿಚಾರ. ಯೋಜನೆಯಲ್ಲಿ ಸಾರ್ವಜನಿಕರು ಕೂಡ ಪೂರ್ಣವಾಗಿ ತೊಡಗಿಸಿಕೊಂಡು ಸ್ವಚ್ಛ ವಾತಾವರಣ ಮಾಡುವಲ್ಲಿ ಪಣ ತೊಡಬೇಕಿದೆ. ಜೀವನ್ ಮಂಗಳೂರು, ದೈಜ್ ವರ್ಲ್ಡ್ 24/7.